ಅಪಮಾನವಾದೀತು. ಅದಕ್ಕೆ ಬೇಕಾಗಿ ಈಕೆಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಎಲಗೆ ದುಷ್ಟ, ಮುಂದಕ್ಕೆ ನಿನ್ನ ಉದರದಲ್ಲಿ ಧರಿಸುವ ಮಗು ಪೂರ್ಣನೇ ಆಗಲಿ. ಅಷ್ಟು ಮಾತ್ರವಲ್ಲ, ನಾನು ಕೊಟ್ಟಂತ ಈ ಶಾಪವನ್ನು 3 ಮೂರ್ತಿಗಳು ಪರಿಹರಿಸುತ್ತವೆ. ನಮಗೆ ಇನ್ನೂ ಈ ಕ್ಷೇತ್ರ ಆಗ್ಲಿಕ್ಕಿಲ್ಲ, ಬೇರೆ ಕಡೆ ಹೋಗ್ತೇನೆ ಅಂತ ತಪವನ್ನಾಚರಿಸಿದೆ. ನಿನ್ನ ತಪಃ ಪ್ರಭಾವದಿಂದಾಗಿ ಈ ಪ್ರದೇಶ ಏರಲಾರಂಭಿಸಿತು. ಇದರಿಂದ ಆದಂತಹ ಅನರ್ಥವನ್ನು ಅನುಭವಿಸಿಕೊಂಡ ಋಷಿವರ ಚಿತ್ರಗೊಂಡು ನಿನಗೆ ಈ ರೀತಿ ಶಾಪ ಕೊಟ್ಟವನಿದ್ದಾನೆ. ಪಡೆಯಬೇಕೆಂಬ ಆಸೆಯಿಂದ ಪ್ರಾಣವನ್ನು ಸೇರಿದೆ. ಋಷಿವರ ಭಕ್ತಾದೀನಂತು ದೇವತಾ ಗೊತ್ತಿಲ್ಲವೇ ಮಗ, ಅವರಲ್ಲಿ ನಾನು ಆದಿತ್ಯ ನಿಂದಿರುವಂತೆ ಅವನು ನೀಡುತ್ತೇನೆ. ಮುಂದಕ್ಕೆ ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಿದರೂ ಆತ ಬಹಳ ಜಾಣನಾಗಿರುತ್ತಾನೆ. ದೈಹಿಕ ಶಕ್ತಿಯೊಂದಿಗೆ ದೈವಿಕ ಶಕ್ತಿಯನ್ನು ಒಡಗೂಡಿಸಿಕೊಂಡು ಕೈ ಕೋಣಗಳಲ್ಲಿ ವಿಖ್ಯಾತನಾಗಿರುತ್ತಾನೆ. ಇತಿಯಿಂದ ದೈತ್ಯರು, ಅತಿಥಿಯಲ್ಲಿ ದೇವತೆಗಳು, ಶತ್ರುವಿನಲ್ಲಿ ಉರಗಾದಿಗಳು, ವಿನತೆಯಲ್ಲಿ ಗರುಡಾದಿಗಳು, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಸಂತತಿ ಆಗುವಂತೆ ಹಿಂದೆ ನನ್ನ ಬಹಳಷ್ಟು ಮಂದಿ ಮಕ್ಕಳನ್ನು ಹೊರತು ಹಾಕಿದೆ. ಹಲವು ಮಕ್ಕಳ ತಾಯಿಯಲ್ಲಿ ಬಲಿಷ್ಠರಾದ ಮುಖ್ಯೆಲ್ಲ ಅಧಿಕಾರಕ್ಕಾಗಿ ದೇವಲೋಕಕ್ಕೆ ಹೋದಲ್ಲಿ ಇಂದ್ರಾದಿ ದೇವತೆಗಳಿಂದ ನಾಶ ಹೊಂದಿದೆ. ಮತ್ತೆ ಉಳಿದವರು ಒಬ್ಬಳೇ ಮಗಳು ಮಾಲಿನಿ. ಅವಳ ಮುದ್ದಾದ ಮುಖ ನೋಡಿ ಮುಖ ದೂರ ಮಾಡಿಕೊಳ್ಳಲಾಗಿದೆ. ಯೌವನ ಮಕ್ಕಳಲ್ಲಿ ಕಾಲಿಟ್ಟಾವಾಗ ಒಂದು ಯೋಚನೆ ಉಳಿಯಿತು. ಜಯವಾದಂತಹ ಕುಲದ ಉದ್ಧಾರವಾಗುತ್ತಿದ್ರೆ ಇವಳ ಮೂಲಕ. ಅದಕ್ಕಾಗಿ ತಪಸ್ಸು ಮಾಡಿ ಮಗಳೇ ಅಂತ ತಪಸ್ಸಿಗೆ ಅಟ್ಟಿದ್ದೇನೆ. ಹೋದವಳು ಬಂದದ್ದು ಕಾಣಿಸುತ್ತಿಲ್ಲ. ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ಬರಬೇಕಿತ್ತು. ತಪಸ್ಸಿಗಾಗಿ ಹೋದವಳು ವಿಧಿಯೊಲಿದನೆ. ಅಮ್ಮ, ನಿಮ್ಮ ಮಾತ್ರನೇ ನೇರವಾಗಿ ಅರಗವನ್ನು ಸೇರಿದೆ. ಏಕಾಗ್ರಚಿತ್ತದಿಂದ ಆ ವಿಧಿಯ ಕುರಿತು ತಪವನ್ನು ಆಚರಿಸಿದೆ. ನನ್ನ ಭಕ್ತಿಗೂ ತಪಸ್ಸಿಗೂ ವಿಧಿ ಒಲಿದ ಫಲವನ್ನು ಬೇಡಿದೆ, ಅನುಗ್ರಹಿಸಿದ. ಅಮ್ಮ, ನನ್ನ ಹೊಟ್ಟೆಯಲ್ಲಿ ಹೊರ ಹುಟ್ಟಿದಾಗ
ಮಾಲಿನಿ, ಆಯಸ್ಕಾರ ಮುಖ್ಯ, ಅಧಿಕಾರ ಮುಖ್ಯ. ಮೂರು ಲೋಕಗಳಲ್ಲಿ ಕೀರ್ತಿವಂತನಾಗ್ತಾನಂದ್ರೆ ಸಂತೋಷದ ವಿಚಾರ. ದೇಹ ತುಂಬಾ ಕಷ್ಟವಾಗಿದೆ, ವಿಶ್ರಾಂತಿಗಾಗಿ ಒಳಗಿದ್ದಕ್ಕೋ ಇನ್ನೊಬ್ಬವರ ಬೇಕಿ ಇವಳಿಗೆ ಆಲೋಚನೆ ಮಾಡಿ ಕೆಲವು ಮಂದಿಗಳನ್ನೆಲ್ಲ ಅಲ್ಲಿ ಎಲ್ಲಾಡ್ತಿದ್ದೆ. ಮನೆತನಗಳುಂಟು, ಸರಿಯಾದಂತಹ ವರನಾಗುವ ಯೋಗ್ಯತೆ ವ್ಯಕ್ತಿ ಕಂಡು ಬರುವುದಿಲ್ಲ. ವರದಿ ಸಿಕ್ಕಿದೆ ಹೀಗೆ. ಕಡೆಗೆ ಜನವಾಣಿ ಮೂಲಕ ವರ್ತಮಾನ ಕೇಳಿದೆ. ಪಾತಾಳದಲ್ಲಿ ಮಧುವನ ಎಂಬುದಿದೆ. ಕವಿಯರಸ ವಿದ್ಯುನ್ಮಾಲಿ ಬಹಳ ಯೋಗ್ಯವಂತ ರೂಪವಂತ ಒಂದು ಓಲೆ ಬರುತ್ತಿದೆ. ಒಂದು ಕಾಲದಲ್ಲಿ ಎಲ್ಲೆಲ್ಲಿ ಹೋಯ್ತಂತ ನಮ್ಮವರನ್ನು ಎಲ್ಲ ಒಟ್ಟುಗೂಡಿಸಿದೆ. ಅವರಿಗೆ ಬೇಕಾದ ವಿದ್ಯೆಯನ್ನು ಕೊಡಿಸಿದೆ. ಈ ಮಧುವನದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೇನೆ. ಈಗ ನೋಡಿ ನಮ್ಮ ಸಭೆ ನಾನು ಬಂದಾಗ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟ ಆಗುವುದಕ್ಕೆ ಕಾರಣ ಯಾರು?
ಎಂಟುಗುರಾಯರ ಕೆಚ್ಚುವಳಿಗೆ ಕೆಚ್ಚಿ ಮೆಚ್ಚುವಳಿಗೆ ಮೆಚ್ಚಿ ಉದ್ದಕ್ಕೆ ತಕ ತೋರ ತೋರಕ್ಕೆ ತಕ ತಪ್ಪರ ಮುಟ್ಟಿ ಕೈ ತೊಳಿಬೇಕು. ಅಂದ್ರೆ ಅಷ್ಟು ಕೊಳಕುಂಡೇನಾ? ಒಳ್ಳಕ್ಕಲ್ಲ, ಅಷ್ಟು ಅಪ್ಪಟ ಚಿನ್ನ. ಹಾಗೆ ಅವರು ನಿಮ್ಗೆ ಕೊಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದರೊಳಗೆ ಉಂಟು. ಯಾವ್ದು ಹಾಗೆ ಕೊಟ್ಟಲ್ಲ ಎಂತದು? ಓಲಿ ಓಲೆ ಉಂಟು. ಕೊಡ್ಲಿಲ್ಲ ಪುಣ್ಯಾತ್ಮ, ಒಮ್ಮೆ ನೋಡಿಕೊ. ಗಡಿಬಿಡಿಯಲ್ಲಿ ಮಾರ್ಯಾರ. ಅಂತೂ ಒಳಗೆ ಹೋಗಿ ಕೋಶಾಧಿಕಾರಿಗಳಿದ್ದಾರೆ, ಅವರಲ್ಲಿ ಹೇಳಿ ನಿನಗೆ ಏನು ಬೇಕು ಅದನ್ನು ಪಡ್ಕೊಂಡು ಹೋಗು. ಓಹೋ, ದೂತ ಒಂದು ಓಲೆಯನ್ನು ಕೊಟ್ಟ. ಈ ಓಲೆಯಲ್ಲಿ ಏನಿದೆ ನೋಡಿ. ಅವರೇ ಕಳುಹಿಸಿದ ರಾಜಪ್ಪ. ನನ್ನ ಮಗಳಾದ ಮಾಲಿನಿ ಪ್ರಬುದ್ಧರಾಗಿದ್ದಾರೆ. ಅವರನ್ನು ಮದುವೆ ಮಾಡಲು ನಿಶ್ಚಯ ಮಾಡಿದ್ದೇನೆ. ಹಾಗಾಗಿ ಈ ಓಲೆಯನ್ನು ವಾಚಿಸಿದ ನೀನು ಬಾಸಿಂಗವನ್ನು ಬಿಗಿದು ತಿಪ್ಪಣ ಸಮೇತರಾಗಿ ಚೋಡಿದಾನಗರಿಗೆ ಬರಬೇಕು. ಸರಿ, ಸಿನಿಮಾಲಿಗೆ ಕೊರತೆ ಇದ್ದದ್ದು ಸಿಂಹಾಸನವನ್ನು ಏರುವಾಗ ಯಾವ ಭಾಗ ಶೂನ್ಯವಾಯಿತು ಅಂತ ಹೇಳ್ತಾ ಇದ್ರು. ಮದುವೆ ಆಗಬೇಕಿದ್ರೆ ಸರಿಯಾದ ನಿರ್ಣಯ ಬೇಕಲ್ಲ. ನನಗೆ ತಕ್ಕವನೆಂಬುದಾಗಿ ನಾನು ನಿಶ್ಚಯಕ್ಕೆ ಬಂದಿದ್ದೇನೆ. ಹಾಗಾಗಿ ಮದುವೆ ಆಗಬೇಕು ಅಂತ ತೀರ್ಮಾನಕ್ಕೆ ಬಂದು ಚೋಡಿದಾನಗರಿಗೆ ಹೋಗಬೇಕಿದ್ರೆ ತಿಪ್ಪಣ ಆಗಬೇಕು. ತಿಪ್ಪಣ ಆಗಬೇಕಿದ್ರೆ ನನ್ನ ಬರಬೇಕು. ಬಾರಿ ಸುದ್ದಿಯಾಗ ಗೊತ್ತಾಯ್ತು ನಿಮಗೆ. ಅವಸರದ ಕರೆ. ಮದುವೆ ಆಗಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಮದುವೆ ಆಗಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಶೋಣಿತಾ ನಗರಿ ಸಿದ್ಧಿದೇವಿ ಅವರ ಮಗಳು ಮಾಲಿನಿ ಎಂಬುದಾಗಿ ಹೆಸರು. ಬಹಳ ರೂಪವತಿ, ಕುಲವತಿ, ಯೌವನವತಿ. ಅವಳನ್ನೇ ಮದುವೆ ಆಗಬೇಕೆಂಬುದಾಗಿ ನಿಶ್ಚಯಕ್ಕೆ ಬಂದಿದ್ದೇನೆ. ಈಗ ಸೂರ್ಯನ ಓಲೆಯನ್ನು ಕೊಟ್ಟ. ಈಗ ತಿಪ್ಪಣ ಸಮೇತನಾಗಿ ನಾವು ಹೋಗಬೇಕಾಗಿದೆ. ಹೇಗೆ ನೀವು ಬರ್ತೀರಾ? ಬರ್ತೀರಲ್ಲ? ಕೆಲವರ ಅಲಂಕಾರ ಮಾಡಿಕೊಂಡು ನನ್ನ ಜೊತೆ ಬನ್ನಿ. ಒಂದು ವೇಳೆ ಅನುಸರಿದ್ದೇವೆ. ಆದ್ರೆ ಏನಿದು, ಮದುವೆಯ ತಿಪ್ಪಣ ಬಂದು ಇಷ್ಟು ಹೊತ್ತಾದ್ರು ಸ್ವಾಗತ ಮಾಡುವುದಕ್ಕೆ ಯಾರು ಬರ್ತಾ ಇಲ್ಲ. ಅಡಿಲು ತೋರಣವಿಲ್ಲ. ಮದುವೆಯ ಮನೆ ಎಂಬುದಾಗಿ ಗೊತ್ತೇ ಆಗುವುದಿಲ್ಲ. ಏನು ವಿದ್ಯುನ್ಮಾಲಿಗೆ ಅನ್ಯಾಯ ಮಾಡಿದ್ರೆ ಮೋಸದ ಮದುವೆಯ ಹಾಗೆ ಯಾರಾದ್ರೂ ಇದ್ದಾರೆ ನೋಡಿ ಇಲ್ಲಿ? ಇದ್ದಾರೆ. ಎಲ್ಲವರಿಗೂ ಆದರದ ವಿದ್ಯುನ್ಮಾಲಿ ಅಂದ್ರೆ ಯಾರಪ್ಪ? ಯಾರು ಮಾತಾಡುದು? ನಾನು ಶೋಣಿತಾಪುರದ ಅಧಿಕಾರಿಣಿ ಸಿದ್ಧಿದೇವಿ. ಅಮ್ಮ ಗೊತ್ತಾಗಲಿಲ್ಲ, ಕ್ಷಮಿಸಿ, ವಂದಿಸಿದ್ದೇನೆ. ದೇವರು ಒಳ್ಳೇದು ಮಾಡಿ. ನೀವೆಲ್ಲ ಕುತ್ಕೊಳ್ಳಿ. ಅಲ್ಲಿ ಬಾಯಾರಿಕೆ ತಯಾರಿಸ್ತಾ ಇದ್ದಾರೆ, ತಕೊಂಡು ಬರ್ತಾರೆ. ಹಾಗೆ ಮತ್ತೊಮ್ಮೆ ಕುಡೀರಿ. ಅಮ್ಮ ಇರಲಿಲ್ಲ, ಸ್ವಾಗತಕ್ಕೆ ಒಬ್ರು ಇಲ್ಲ, ಗಂಡಸರು ಇಲ್ಲ. ನಿಮ್ಮ ಪತಿದೇವರು ಕಾಣುವುದಿಲ್ಲ. ಅವರು ತಪಸ್ಸಿನಲ್ಲಿ. ಓ, ಅವರಿಗೆ ತಪಸ್ಸಾಯ್ತಲ್ಲ. ಇದು ಇರುವಾಗ ಒಮ್ಮೊಮ್ಮೆ ಬರ್ತಾರೆ, ಹೋಗ್ತಾರೆ. ಅಲ್ಲ, ಈಗ ಆಡಂಬರದ ಮದುವೆ ಬೇಕಾಗೇ ಇಲ್ಲ. ನಾನು ತೀರ್ಮಾನಿಸಿದ್ದು ಹಾಗೆ. ಗಂಡಿಗೂ ಹೆಣ್ಣಿಗೂ ಮನಸ್ಸು ಅಂತಾದ್ರೆ ಆಡಂಬರದಿಂದ ಏನು ಪ್ರಯೋಜನ? ಆದ್ರೆ ಒಂದು ದಾಯ, ನಾವು ಪರಂಪರೆಯನ್ನು ಬಿಡಬಾರದು. ಈಗ ಮದುವೆ ಆಗುವಾಗ ದಾರ ಎಳೆಯುವಾಗ ಒಬ್ರು ಪುರೋಹಿತರಾದ್ರೂ ಬೇಕಲ್ಲ. ಪುರೋಹಿತರು ಬೇಕು. ನಾನು ಬರುವಾಗ ಕರ್ಕೊಂಡೇ ಬರಲಿಲ್ಲ. ನಿಮ್ಮಲ್ಲೆಲ್ಲ ಇರಬಹುದು. ನಿಮ್ಮಲ್ಲಿ ಹೌದು, ಅಗತ್ಯ ಇಲ್ಲ. ನಮ್ಮ ಪುರೋಹಿತರಿಗೆ ಹೇಳಿ ಕಳಿಸಿದೆ. ಅಂದ್ರೆ ನಮ್ಮಲ್ಲಿ ಪುರೋಹಿತರು ಇಲ್ಲ ಅಂತ ಭಾವಿಸಬೇಡಿ. ಒಬ್ರಿದ್ರು, ಪದ್ಮನಾಭ ಭಟ್ರು ಅಂತ. ಅವರು ಮೊನ್ನೆ ಹೆಂಡತಿಯ ಕಾಟ ತಾಳಲಾರದು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು.
ಈಗ ನಮಗೆ ಪುರೋಹಿತರೇ ಇಲ್ಲ ಅಂತ. ಎಲ್ಲಿ ಅಂತ ಹೋಗಿದ್ದ ಇದು? ಅಲ್ಲಿ ಬೊಜ್ಜ ಮಾರ, ಇಲ್ಲಿ ಮದುವೆ, ಇಲ್ಲಿ ಬೊಜ್ಜ, ಅಲ್ಲಿ ಮದುವೆ, ಆ ಕಡೆಯಿಂದ ಒಟ್ಟು ಗಲಾಟೆ. ಎಲ್ಲಿಗಂತ ಹೋಗುದು, ಏನು ಮಾಡುದು ನನಗೆ ಪುರೋಹಿತ್ರೆ ನಮಸ್ಕಾರ. ಒಳ್ಳೆದಾಗಲಮ್ಮ. ಏನು ಬರುವಾಗ್ಲೇ ಅಪಭ್ರಂಶ. ಭಟ್ರು ಜೋರು ಮಾಡುದು. ಏನು ಭಟ್ರು ನೀವು ಬರುವಾಗ ತಾಟ ಅಂತೇಳಿ ನಾನೊಂದು ಬೊಜ್ಜಕ್ಕೆ ಹೋಗಿ ಹೇಳ್ಬೇಡಿ. ಶುಭ ಸಮಾರಂಭದಲ್ಲಿ ಶುಭ ಅವರಿಗೆ ಗೊತ್ತುಂಟಮ್ಮ. ಶುಭ ಸಮಾರಂಭ ಅಂತೇಳಿ ಅವ್ರು ಸತ್ತದಲ್ಲ, ಅವ್ರಿಗೊಂದು ಬೊಜ್ಜ ಹಾಕ್ಬೇಡ. ಅಳೀತಲ್ಲ ಅದು. ಅದಾಯ್ತು. ಇದು ನಮ್ಮ ಆಳು ಬರುವಾಗ ಮನೆಯಲ್ಲಿ ಇದ್ದಿಲ್ವಾ? ನಿಮ್ಮ ಆಳು ಬರುವಾಗ ನನ್ನ ಮನೆಯಲ್ಲಿ ಇಲ್ಲಮ್ಮ. ಮತ್ತೆ ಎಲ್ಲಿ ಇದೆ? ನಾನು ಬಾವಿ ಒಳಗಿದ್ದೆ. ಯಾರು ನಿಮ್ಮನ್ನು ಬಾವಿಯಿಂದ ತೆಗಿಲಿಕ್ಕೆ ನನ್ನನ್ನು ನೂಕಿದಲ್ಲ, ಬಿದ್ದದಲ್ವಾ? ಬಿದ್ದದ್ದು ಅಲ್ಲ, ನಾನೇ ಇಂದದ್ದು. ಬಾವಿಯಲ್ಲಿ ಯಾರು? ಒಂದು ಕೊಡಪ್ಪನ ಬಿದ್ದಿದ್ದು, ಅದು ತೆಗಿಬೇಕು ಅಡ್ಲಿಲ್ಲ. ಆಗ ನಿಮ್ಮ ಆಳು ಬಂದು ತಯಾರು. ಪುರೋಹಿತರೆ ಒಂದ್ಸಲ ಬರಬೇಕು ಅಂತ ಅದನ್ನ ಅಲ್ಲೇ ಬಿಟ್ಟವನು. ಎಂತದ್ದು ವಿಷಯ ಗೊತ್ತಾಗಲಿಲ್ಲ. ಇಲ್ಲ. ಇಲ್ಲಿ ನೋಡುವಾಗ್ಲೂ ಗೊತ್ತಾಗುದಿಲ್ವಾ? ಬಹಳ ಮಂದಿ ಇದ್ದಾರಲ್ಲಮ್ಮ ಇವರೆಲ್ಲ. ಯಾರು ಇವರೆಲ್ಲ? ಇವರೆಲ್ಲ ಯಾರು? ಭೂಲೋಕದವರ? ಎಲ್ಲ ಪಾತಾಳದಿಂದ ಬಂದವರು. ಇಷ್ಟು ಮಂದಿ ಕೂಡ ಕೆಳಗಿಂದಲೇ ಬಂದವರ? ಹೌದು. ತಿಪ್ಪಣ್ಣ ಮದ್ವೆ ಅಲ್ವಾ ಇಲ್ಲಿ? ಯಾರಿಗಮ್ಮ? ಯಾರ್ಯಾರಿಗೆ ಮದ್ವೆ? ನಾವ್ಯಾಕೆ ಮಾಡಿಸುದು? ಮಗಳಿಗೆ ಮಾಲಿನಿಗೆ. ಸಣ್ಣ ಪ್ರಾಯದ ಹುಡುಗಿ ಅಲ್ವಮ್ಮ? ಸಣ್ಣ ಪ್ರಾಯ ಮೊದ್ಲು, ಈಗ ವಯಸ್ಸಾಯ್ತು ಅವಳಿಗೆ. ಹಾಗೆ ಇದು ಹೊರನ ಟಿಪ್ಪಣವ? ಹೊರನಿಲ್ಲಿ ನೋಡಿ. ಓ ಅಲ್ಲಿ ಮುಂಡಾಸ್ ಕಟ್ಟಿ ಕೂತಿದಾರ ಅವರ? ಎಲ್ಲಿ? ಸಭೆಯಲ್ಲಿ. ಮತ್ತೆ ಸಭೆಯಲ್ಲಿ ಕೂತ್ಕೊಳ್ತಾನವ. ಅವನಿಗೆ ಪ್ರತ್ಯೇಕ ಎತ್ತರದ ಮನೆ ಕೊಟ್ಟಿದ್ದೇನೆ. ತಿರುಗಿ ನೋಡಿ. ಹಾಗೆ ಗಂಡು ಅಂದ್ರೆ ಗಂಡೆ ಅಮ್ಮ, ಕಲ್ಲು ಗುಂಡೆ. ಇದ್ಯಾರು ಕಾಳು ಭಟ್ರು? ಹೇಗಿದ್ದೀರಿ ಕಾಳು ಭಟ್ರೆ? ಮತ್ತೆ ನಿಮ್ಮ ಮನೆಯಲ್ಲಿ ಹೆಂಡತಿಯರು, ಮಕ್ಕಳು, ದನಕರು, ಬೆಳೆ ಎಲ್ಲ ನಿಮ್ಗೆ ಯಾರ ಹೇಳಿಕೊಟ್ಟದ್ದು ಮಾತಾಡ್ಲಿ? ಏನು ಮತ್ತೆ ಹೆಂಡತಿ ಯಾರು? ಎಂತದ್ದು ಹೆಂಡತಿಯರು? ಎಂತದ್ದು? ಒಬ್ಳು ಮಗಳಿದ್ದಾಳೆ, ಹೇಗಾದ್ರೂ ಮದುವೆ ಮಾಡಿ ಮುಗಿಸುವಂತ ತೀರ್ಮಾನವ. ನಾನಿದು ಮೊದಲು ಮದುವೆ ಅಲ್ಲ, ಮತ್ತೆ ಹುಡುಗ ಹುಡುಗಿಯನ್ನು ನೋಡ್ಲಿಲ್ಲ ಅಂತ ನೀವು ಮದುವೆ ಅಂತ ಡಂಗುರ ಸಾರಿ ಊರು ಪೂರ ಬರೆಸಿದ್ದೀರಿ. ಎಂತ ಅವಸ್ಥೆ? ಇನ್ನು ನೋಡ್ಲಿಲ್ಲ ಹೇಳ್ತಾನೆ. ಹೇಳದೆ ಜೀವ ನೋಡ್ಬೇಕವ. ಮತ್ತೆ ಬಲತ್ಕಾರದ ಮದುವೆ ಬೇಡ. ಏನೇನು ವಿವಾಹ ಒಳ್ಳೇದು. ಹೆಣ್ಣಿಗೂ ಹೆಣ್ಣಿಗೂ ಒಪ್ಪಿಗೆ ಉಂಟು ಅಂತಾದ್ರೆ ಕಾರ್ಯಕ್ರಮ ಮುಂದರಿಸೋದು, ಅಲ್ದಿದ್ರೆ ನಿಲ್ಲಿಸೋದು. ಈಗ ಹೆಣ್ಣು ನೋಡ್ಬೇಕು ಅಂತಾದ್ರೆ ಇಲ್ಲಿ ಕರೆಸಬೇಡ್ವಾ? ಕರ್ಕೊಂಡು ಬರುವಾಗ ಸ್ವಲ್ಪ ಶೃಂಗಾರ ಮಾಡ್ಬೇಕು ಬೇಡವಾ? ಯಾರು ಅಲಂಕಾರ ಮಾಡೋರು? ಯಾರ್ಯಾರು? ನನ್ನ ಹೆಂಡತಿ ಒಬ್ಳು ಬಂದಿದ್ದಾಳೆ. ಇವತ್ತು ಒಬ್ಬರೇ ಬಂದದ? ಇಬ್ರು ಇಲ್ಲ ನನಗೆ. ಸಾಕು ಅವರು. ಓಹೋ ಓ ಲಾಡು ಸುಬ್ಬಿ. ಲಾಡು ಸುಬ್ಬಿ ಅಂತ ಅದು ಅವ್ರು ಗೊತ್ತಾಗ್ತೇ. ಹೌದು. ಪುರೋಹಿತ್ರೆ ಮದುಮಕ್ಕಳು ಸಭೆಗೆ ಬಂದು ಹೇಳಿ. ಓ ಮದುಮಗಳು ಸಭೆಗೆ ಬಂದಾಯ್ತು. ಹೌದಾ? ನೋಡಿಕೊಳ್ಳಿ. ಮತ್ತೆ ಹಿರಿಯರಿದ್ರು ನಮ್ಗೊಂದು ವ್ಯವಸ್ಥೆ ಮಾಡಲಿಲ್ಲ ಅಂತ ನಮ್ಮನ್ನು ಬರುವುದು ಬೇಡ. ಓ ಭಟ್ರೆ, ಒಳ್ಳೆ ಸಭೆ. ಶೋಣಿತ ಬರೋದು ಹಾಗೆ ಆಯ್ತಾ? ಈ ಸಭೆಯಲ್ಲಿ ಮದುಮಗಳು ಎಲ್ಲಿ? ಸಭೆಯಲ್ಲಿ ಹಾಗೆ ಒಟ್ಟು ಮದುಮಗಳನ್ನು ನೋಡಿದ್ರೆ ಭಾರಿ ಸೇರ್ ಆಯ್ತಾ? ಮತ್ತೆ ಮದುಮಗಳೇ ಕಾಣುವುದಿಲ್ಲ. ಅಮ್ಮ ಪುರೋಹಿತ್ರೆ ಎಂತದಿದು? ಮದುಮಗಳನ್ನು ತೋರಿಸಲಿಕ್ಕೆ ಮದುಮಗಳು ಯಾರು ಅಂತ ಗುರುತಿಸ್ಲಿಕ್ಕೆ ಮಗ ಎದುರೇ ನಿಲ್ಲು. ಸರಿ ನೋಡ್ಲಿ ಅವ. ಆದೀತು. ಆಯ್ತಾ? ಆದ್ರೆ ನಾನು ಒಪ್ಪಿ ಆಯ್ತು. ನೋಡಿದ ಕೂಡಲೇ ಅವಳು ಒಪ್ಪಿದ್ದಾಳೆ. ಆದ್ರೆ ನಾನೊಂದು ಮಾತು ಕೇಳಿ. ಅಮ್ಮ, ಇವತ್ತಿನ ಕಾರ್ಯಕ್ರಮ ಏನು ತಗೊತ್ತಲ್ಲ, ಮದುವೆ. ನಿಮಗೆ ಮದುವೆ ಆಗೋ ವರ್ಣ ನೋಡಿದ್ರೆ ನೋಡಿ ಹೇಗೆ ಆಗ್ಬೋದಾ? ನನ್ನ ಮುಖಕ್ಕೆ ನೋಡ್ತಾಳ ಅವಳು. ನಾವು ನಮ್ಮ ಸಮ್ಮತಿ ಲಕ್ಷಣ ಮರ್ಯಾದೆ ಮಾಡ್ತಾರೆ. ಹುಡುಗಿಯರು ಮಾತಾಡ್ಲಿಕ್ಕಿಲ್ಲ. ಅದೇನು ಮಾಡಿದ್ದು ನೀವು? ಮತ್ತೆ ಧರ್ಮಕ್ಕೆ ಎಣ್ಣೆ ಖರ್ಚಾಗಲ್ವಮ್ಮ? ಎಂತದ್ದು? ನಾನು ಹೇಳಿದ್ದೀನಿ ಮುಖವೆಲ್ಲ ಹಾಕಿದ ಅವ್ರು ಕೂಡ ನಿನ್ನ ಭಾವ ಅಂತಲ್ವಾ? ನಾನು ನಿನಗೆ ಮನೆಯಲ್ಲಿ ಬೇರೆ ದಾರಿಯಲ್ಲಿ ಬೇರೆ ಹೇಳಿದ್ದೀರಿ. ದಾರಿ ಆದ್ಮೇಲೆ ಶೋಭನೆ ಹೇಳುತ್ತೇನೆ. ಈಗ ಶೋಭನೆ ನಿನ್ನ ಬಗ್ಗೆ ಕಲಿಸಿದ್ದೀರಿ. ಬೆಳಗ್ಗೆಯಿಂದ ಸಂಜೆ ಇರುವುದು ಪದ್ಮಾವತಿ ಮನೆಯಲ್ಲ. ಪದ್ಮಾವತಿ ಚಿಕ್ಕ ನನ್ನ ಅಕ್ಕ.
ಕೆಟ್ಟವರೇ. ಕಣ್ಣಲ್ಲಿ ಮಾಡ್ತಾ ಇದ್ದೆ ನಿಮ್ಗೆ ರಾಮನ ಜೊತೆಲಿ ಹುಟ್ಟಿ ಸತ್ತಿದ್ದಾರಲ್ಲ, ಮನೆಗೆ ಬಂದವರು ಏನೇ ಹೇಳ್ತಾರೆ ಗೊತ್ತುಂಟಾ? ನನ್ನ ಪ್ರವೇಶಕ್ಕೆ ಮದುವೆ ಬರ್ತಾರೆ ಅಂತ ಹೇಳುದಿಲ್ಲ ಎಂಬುದಾಗಿ. ನಿನ್ನ ಅಪ್ಪ ಬಂದೆ ನಿಮ್ಮ ಅಪ್ಪ ಬಂದು ಹೇಳ್ತಾರೆ, ನನ್ನ ಪಣಸ ತಿನ್ಬೇಕು ಬೇಡ, ಮತ್ತೆ ಒಂದು ಮನೆಗೆ ಮಣ್ಣು ತಿನ್ಬೇಕು. ಎಂತದ್ದು ಮದುವೆ ಕೆಪ್ಪರದಲ್ಲಿ ಗಲಾಟೆ? ಸುಮ್ಮನೀರಿ ಸ್ವಲ್ಪ, ಸಾರಾಯ್ತಲ್ಲ. ಇನ್ನು ಕಾರ್ಯಕ್ರಮ ಏನು ಮುಂದುವರಿಸಿಕೊಂಡು ಹೀಗೆ ಹೋದಲ್ಲಿ ಬಂದಲ್ಲಿ ನನ್ನ ಮರ್ಯಾದೆ ಯಾಕೆ ಹೊರಟ್ರೆ ಇಷ್ಟ ಆಯ್ತು? ಯಾಕೆ ಹೊಡ್ರ? ಅಲ್ಲ ಇಷ್ಟು ದೊಡ್ಡ ಸಭೆ ಉಂಟು. ಸಭೆಯಲ್ಲಿ ಸಭ್ಯತೆಯಲ್ಲಿ ಹೇಳುವುದು ಸಭ್ಯತೆ ಅಂತ ಹೇಳಿದ್ರೆ ಯಾರಿಗೂ ಕೇಳಬಾರ್ದಂತ ಹೇಳಬೇಕಿದ್ರೆ ಗಟ್ಟಿಯಾಗಿ ಹೇಳಬೇಕು. ಗಟ್ಟಿಯಾಗಿ ಹೇಳಬೇಕು. ಗಟ್ಟಿಯ ಓ ನನ್ನ ಬಂಧು ಮಿತ್ರರೇ, ಓ ನನ್ನ ಬಂಧು ಮಿತ್ರರೇ, ಇನ್ನು ಜೋರು ಬೇಕಾವಟ್ಟ? ಓ ಪುಣ್ಯಾತ್ಮ ನಿಲ್ಲಿಸಿ ಜೋರು ಸಾಕು. ಏನಾಯ್ತು? ಏನಾಗುತ್ತೆ ಅದು ತೋಟದಲ್ಲಿ ಕಟ್ಟು ಬಿತ್ತ ಪುಳಿಯಪ್ಪ. ಮತ್ತೆ ಜೋರು ಅಂತ ಒಂದು ಹೇಳಿದ್ರು. ಮಧ್ಯಮ ಸ್ಥಾಯಿಯಲ್ಲಿ ಪುಣ್ಯಾತ್ಮ. ನಿಮಗೆ ಮೊದಲೇ ಹೇಳಿದ್ರು. ಓ ನಿನ್ನ ಬಂಧು ಮಿತ್ರರೇ, ಓ ನನ್ನ ಬಂಧು ಮಿತ್ರರೇ, ನಾನು ಈ ಊರಿಗೆ ಬಂದು ನಾನು ಈ ಊರಿಗೆ ಬಂದು ಒಂದು ಹುಡುಗಿಗೆ ಕೈಗೊಟ್ಟಿದ್ದೇನೆ. ನಿಮ್ಮ ಅಪ್ಪನವನ ನಾನು ಹುಡುಗಿಗೆ ಕೈಗೊಡ್ಲಿ. ಮತ್ತೆ ನೀವು ಕಾಲು ಕೊಟ್ಟದ್ದಲ್ಲ, ನಾನು ಅವಳನ್ನು ಮದುವೆ, ಅದನ್ನೇ ಹೇಳಿ. ನಾನು ಮಾಲಿನಿಯನ್ನು ಮದುವೆ ಆಗಿದ್ದೇನೆ. ಆದ್ದರಿಂದ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನನ್ನ ಹೆಂಡತಿಯನ್ನೇ ನನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ. ಮತ್ತೆ ಯಾರ್ಯಾರ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ಬಾರಿಸ್ತಾರೆ ಆಯ್ತು. ಇದೆಲ್ಲ ಆಶೀರ್ವಾದ ಮಾಡಿ. ನೀವೆಲ್ಲ ಆಶೀರ್ವಾದ ಮಾಡಿ. ನೀವು ಮತ್ತೆ ಮಹಾದೇವ, ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿತೆ ಕೊರಡು ದೇಹ ಸುಡುವುದು, ಚಿಂತೆ ಹಾಗಲ್ಲ, ಜೀವತ್ತ ದೇಹದ ಇರ್ತದೆ. ಮರೆತು ಬಿಡ್ತೇನೆ ಮಕ್ಕಳ ವಿಷಯ ಯೋಚಿಸಿದ್ರೆ ಮನಸ್ಸಿಗೆ ಹೊಳಿತಾ ಇರುವುದು ಅವರನ್ನೇ. ಇಷ್ಟು ವಾತ್ಸಲ್ಯ ಇಲ್ಲದೆ ತಂಗಿಯ ಮಕ್ಕಳೆಲ್ಲ ನನ್ನ ಮಕ್ಕಳನ್ನು ಕೊಂದು ಮುಗಿಸಿದ್ರು. ಆ ಇಂದ್ರನಿಗೆ ಸರಿಯಾದ ಪ್ರಾಯಶ್ಚಿತ್ತ ಆ ವ್ಯಕ್ತಿಗಳು ಇಲ್ಲದೆ ಹೋದರು. ಯಾರನ್ನು ದುಃಖಿಸ್ತಾ ಇರುವುದು? ಅತ್ತೆ, ಸಂತೋಷದಿಂದ ಇರಬೇಕಿತ್ತು ನೀವು. ಆದ್ರೆ ಅದನ್ನೆಲ್ಲವನ್ನು ಬಿಟ್ಟು ಶೋಕಾಗಾರವನ್ನು ಸೇರಿದ್ದೀರಿ. ಯಾಕೆ ನಿಮ್ಮ ಮುಖದಲ್ಲಿ ಪ್ರತಿಬಿಂಬಿತವಾಗಿದೆ? ನಿಮಗೆ ದುಃಖ ಯಾಕೆ? ಏನಾಯ್ತು? ಹೇಳದೆ ಇರುವುದಕ್ಕೂ ಆಗುವುದಿಲ್ಲ ನಿನ್ನಲ್ಲಿ. ತಮ್ಮಲ್ಲಿ ಹೇಳಿ. ನನ್ನ ದುಃಖದ ಕಾರಣ ಮಕ್ಕಳ ಮರಣವಪ್ಪ. ಮಕ್ಕಳ ಮರಣ ಪುರಂದರ ಎಲ್ಲವರನ್ನು ಕೊಲ್ಲಿಸಿದ್ದಾನೆ. ಯೋಚನೆ ಮಾಡಬೇಕಾಗಿಲ್ಲ. ಪುರಂದರನಿಗೆ ಇಂದ್ರನಿಗೆ ಸರಿಯಾಗಿ ಶಾಸ್ತಿಯನ್ನು ಮಾಡ್ತೇನೆ. ಮುಖಂಡ ಬಂದರೂ ಬಿಡುವುದಿಲ್ಲ. ಕಳುಹಿಸು. ಜಯ ಶ್ರೀರಾಮ.
ನೀನೀಗ ಹೋಗದಿದ್ರೆ ನಿನ್ನನ್ನು ಕೊಂದರು ಮಗನಿಗೆ ಇಲ್ಲಿ ನಿಲ್ಲ